ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಅಕ್ಷತಾ ಪೂಜಾರಿ ಅವರಿಗೆ ಹುಟ್ಟೂರು ಕಾರ್ಕಳದಲ್ಲಿ ಭವ್ಯ ಸ್ವಾಗತವನ್ನ ಕೋರಲಾಯಿತು. ತೆಲಂಗಾಣದ ವಾರಂಗಲ್ನಲ್ಲಿ ನಡೆದ ರಾಷ್ಟ್ರೀಯ ಮುಕ್ತ ಚಾಂಪಿಯನ್ಶಿಪ್ನ ಹೆಪ್ಟಾಥ್ಲಾನ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ಕಾರ್ಕಳ ತಾಲೂಕಿನ ಕೆರ್ವಾಶಿ ಗ್ರಾಮದ ಅಕ್ಷತಾ ಪೂಜಾರಿ ಅವರನ್ನ ಭವ್ಯ ಸ್ವಾಗತದೊಂದಿಗೆ ಕಾರ್ಕಳಕ್ಕೆ ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕಾರ್ಕಳ ಜೋಡು ರಸ್ತೆಯ ಪೂರ್ಣಿಮಾ ಸಿಲ್ಕ್ ವತಿಯಿಂದ ಕಿರಣ್ ರವಿಪ್ರಕಾಶ್ ಪ್ರಭು ಅವರು ಅಕ್ಷತಾ ಪೂಜಾರಿ ಅವರನ್ನ ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಅವರು, ಪಡು ತಿರುಪತಿ ಎಂದು ಪ್ರಸಿದ್ಧವಾದ ಕಾರ್ಕಳದ ಕೀರ್ತಿ ಪತಾಕೆ ಇಂತಹ ಯುವ ಪ್ರತಿಭೆಗಳಿಂದ ಇನ್ನು ಎತ್ತರಕ್ಕೆ ಹಾರಲಿ, ಮುಂದೆ ಇನ್ನಷ್ಟು ಚಿನ್ನದ ಪದಕಗಳನ್ನ ಗೆಲ್ಲುವಂತಾಗಲಿ ಎಂದು ಶುಭ ಹಾರೈಸಿದರು. ಕಾರ್ಕಳಕ್ಕೆ ಹೊಸ ಮೆರುಗನ್ನು ಹೊಸ ಹೆಸರನ್ನು ತಂದುಕೊಟ್ಟ ಕೀರ್ತಿ ಅಕ್ಷತಾ ಪೂಜಾರಿ ಅವರು. ಈಗಾಗಲೇ ಕಾರ್ಕಳದ ಹೆಸರು ದೇಶದಲ್ಲೇ ಹೆಸರುವಾಸಿಯಾದ ಕಾರ್ಕಳ ಪಡು ತಿರುಪತಿಯಿಂದ ಹೆಸರುವಾಸಿಯಾಗಿದೆ. ಅದೇ ರೀತಿ ಈಗ ರಾಜಕೀಯ ಕ್ಷೇತ್ರದಲ್ಲಿಯೂ ಕ್ರೀಡಾ ಕ್ಷೇತ್ರದಲ್ಲಿಯೂ ಸಹ ಕಾರ್ಕಳ ತನ್ನ ಹೆಸರನ್ನು ಬೆಳಗಿಸಿಕೊಳ್ತಾ ಇದೆ. ಇಂಥ ಯುವ ಪ್ರತಿಭೆಗಳಿಂದ ಇನ್ನಷ್ಟು ಕಾರ್ಕಳದ ಕೀರ್ತಿ ಪತಾಕೆ ಇನ್ನಷ್ಟು ಹೆಚ್ಚಾಗಲಿ ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಚಿನ್ನದ ಪದಕಗಳನ್ನು ಒಳಗೊಳ್ಳುವ ಕೀರ್ತಿ ನಿಮ್ಮದಾಗಲಿ ಹಾಗೂ ನಿಮಗೆ ಜನ್ಮ ಕೊಟ್ಟ ನಿಮ್ಮ ತಂದೆ ತಾಯಿಯವರಿಗೂ ಈ ನೋಡುವ ಭಾಗ್ಯ ಯೋಗ ಒದಗಿ ಬಂದಿದೆ. ಇವರಿಗೂ ಎಲ್ಲ ನಿಮ್ಮ ಕುಟುಂಬಸ್ಥರಿಗೂ ಪಡು ತಿರುಪತಿ ಕಾರ್ಕಳ ಹಾಗೂ ದುರ್ಗಾ ಪರಮೇಶ್ವರಮ್ಮನ ಅನುಗ್ರಹ ಆಶೀರ್ವಾದ ಸದಾಕಾಲದಲ್ಲಿದ್ದು ಪೂರ್ಣಿಮಾಸಿಕ ಜೋಡರಸ ವತಿಯಿಂದ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ವಕ್ತಾರ ಗಣೇಶ್ ಕಾರ್ಣಿಕ್, ಯುವರಾಜ್ ಶೆಟ್ಟಿ, ಭರತ್ ಶೆಟ್ಟಿ, ಯೋಗೀಶ್ ಸಾಲ್ಯಾನ್, ರವಿಕುಮಾರ್ ಶೆಟ್ಟಿ, ಚಿರಂಜೀವಿ, ವಿಜಯ್ ಹಾಗೂ ಅಕ್ಷತಾ ಪೂಜಾರಿಯ ಪೋಷಕರು ಉಪಸ್ಥಿತರಿದ್ದರು. ಗೌತಮ್, ವಿ4 ನ್ಯೂಸ್, ಕಾರ್ಕಳ.